ಹೇಳಿದಂತಹ ನುಡಿ ಗಗನದೋಪಾದಿಯಲ್ಲಿರುವಂತಹ ಕೊಡುಮಲೆಯ ಬೀಡಿಗೆ ಸೂರ್ಯಚಂದ್ರಮರು ಎನ್ನುವಂತೆ ಶೋಭಿಸುತ್ತಿದ್ದಾರೆ ಕೋಟಿ ಚೆನ್ನಯ್ಯರು ಎನ್ನುವುದಾಗಿ ದಿನವಿಡೀ ಆಟವಾಡುವುದೇ ನಮ್ಮ ಕರ್ತವ್ಯ. ಈಗಾಗಲೇ ಕೊಡುಮಲೆಯ ಬೀಡನ್ನ ಸೇರಬೇಕಾದದ್ದು, ಆಟದಂಗಳನ್ನ ಸೇರಬೇಕಾದದ್ದು ನಮ್ಮ ಕರ್ತವ್ಯ. ಇಲ್ಲೇ ನಿಂತು ಕಾಲಹರಣ ಮಾಡುವುದಲ್ಲ, ಹೇಳಿ ಹೋಗೋಣ.
ಜೀವನ ಕಳೆಯುವುದಕ್ಕೆ ಈಗ ಮುಂದಾಗುವುದಿಲ್ಲ. ಆಟದಂಗಳನ್ನ ಸೇರಿದ್ದೇವೆ, ಆಟದಲ್ಲಿಯೇ ನಮಗೆ ಪಾಠ ಅಲ್ವೇನೋ? ಅಲ್ವಾ? ಆದ್ರೆ ಯಾರು ಬರ್ಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡುವುದು. ಅದೊಂದು ವಿಚಿತ್ರ ನೋಡು. ಹಾಗಂತ ಈಗ ನಿನ್ನೆ ನಾವಿಲ್ಲೇ ಆಟ ಆಡಿದ್ದೇವೆ. ಹೌದು, ಇದೇ ಆಟದಂಗಣ. ಎಷ್ಟು ಜನ ಇದ್ದಿದ್ದಾರೆ? ಅಯ್ಯೋ ದೇವರ, ಎಷ್ಟು ಜನ! ಇವತ್ತಿಲ್ಲ, ನಾಳೆ ಮತ್ತೆ ಬರ್ತಾರೆ ಅಂತ ನನಗೆ ಯಾಕಿಲ್ಲ? ಒಂದು ವಿಚಿತ್ರ ನೋಡು. ಬರ್ಬೇಕಿತ್ತು. ಮತ್ತೇನಲ್ಲ, ನಿನ್ನೆಯ ದಿವಸ ಆಟದಲ್ಲಿ ಗೆದ್ದವರು ಯಾರು? ನಿನ್ನೆ ಕಥೆ ಬಿಡು, ಯಾವಾಗಲೂ ಗೆಲ್ಲುವವರು ಯಾರು? ಗೆದ್ದುದು. ಸೋಲುವವರು ಯಾರು? ಅವರು. ಸೋತವರು ಸುಮ್ಮನೆ ಹೋಗ್ತಾರ? ಇಲ್ಲಪ್ಪ, ನಾವು ಸೋತಿದ್ದೇವೆ ಅಂತ ಒಪ್ಪುತ್ತಾರ? ದೊಡ್ಡ ಸಮಸ್ಯೆ. ಅವರು ಜಯಮಾನದಲ್ಲಿ ಇಲ್ಲ ಅದು, ಅಲ್ವಾ? ಜೀವಮಾನ ಪೂರ್ತಿ ಸೋಲುವುದು, ಕೊನೆಗೆ ಇಲ್ಲ ನಾವು ಸೋಲಿಲ್ಲ ಗೆದ್ದಿದ್ದೇವೆ, ನಿಮ್ಮದ್ದು ಮೋಸದ ಆಟ ಅಂತ ಹೇಳುವುದು. ಹೌದಪ್ಪ, ಇದೇ ಬದುಕಾಗಿ ಹೋಯ್ತು. ಬಹುಶಃ ನಿನ್ನೆಯ ದಿವಸ ನಡೆದಂತಹ ಆ ಜಗಳದಲ್ಲಿ ಅವರಿಗೆ ಬಹಳ ಬೇಸರ ಆಗಿರ್ಬೇಕು. ನಿನ್ನೆ ಸರಿ ಬಿಟ್ಟಿದೆಯಲ್ಲ ನೀನು, ಅಲ್ವಾ? ಅಲ್ಲ, ನಾನು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹಾಗೆ ಏನು ಮಾಡ್ಲಿಕ್ಕಿಲ್ಲ. ನೀನು ಪಾಪದವ, ನೀ ಸುಮ್ಮನೆ ಇರ್ತಿ ಅಂತ ನಾ ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಅಲ್ಲ, ನಿನ್ನ ಸ್ವಭಾವವೇ ಅದಲ್ಲ ಅಲ್ವಾ? ನಾನು ಹೇಳಿದ್ದೇನೆ, ಬೇಡ ನಾಳೆಗೆ ಆಟಕ್ಕೆ ಬರುವುದಿಲ್ಲ ಅವರು ಅಂತ ಹೇಳಿದ್ದೇನೆ. ಬರ್ತೆ ಹೋದ್ರೂ ತೊಂದ್ರೆ ಇಲ್ಲ, ಇವತ್ತಿನ ಆಟ ಏನು ಅಂತ ನೋಡುವವನೇ ನಾನು. ಆ ಸ್ವಭಾವ ನಿನ್ನ, ಅಲ್ವಾ? ಹಾಗಂತ ಆದ್ರೆ ನನ್ನ ಮಾತಿಗೆ ಬೆಲೆ ಉಂಟು. ಯಾವತ್ತು ಅಷ್ಟಕ್ಕೆ ಸಾಕು ಎನ್ನುವುದಾಗಿ ಒಂದು ನೀನು ಬಿಟ್ಟವ. ಹೌದಪ್ಪ, ನೀನು ಹೇಳಿದ್ರೆ ಪ್ರಾಣ ತೆಗಿತೇನೆ, ನೀ ಹೇಳಿದ್ರೆ ಪ್ರಾಣ ಉಳಿಸ್ತೇನೆ. ಅಣ್ಣನ ಮಾತು ಅಂತ ಹೇಳಿದ್ರೆ ನನ್ನ ಪಾಲಿಗೆ ವೇದವಾಕ್ಯ ಅಂತ ಭಾವಿಸಿದವ ನಾನು. ಆದ್ರೆ ಇವತ್ತು ಬರಲಿಲ್ಲ. ಈಗ ನೋಡು, ಬರಲೇ ಇಲ್ವಲ್ಲ ಅವರು. ಬರುವುದೇ ಇಲ್ವಾ? ಬರುದಿಲ್ವಾ? ಬರುವುದೇ ಇಲ್ವಾ? ಹಾಗಾದ್ರೆ ನಾ ನೋಡು 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 ನೋಡು, ದೂರದಲ್ಲಿ ನೋಡು. ಓ, ಅಲ್ಲೇ ಇದ್ದಾರೆ ಅವರು ಎಲ್ಲ ಒಟ್ಟಿಗೆ ಗುಸು 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 ಮಾತಾಡುವುದು. ಅದರಲ್ಲಿ ದೃಷ್ಟಿ ಯಾರ ಮೇಲೆ ನೋಡು? ನನ್ನ ಮೇಲೆ ದೃಷ್ಟಿ ನೋಡುವುದು. ಒಬ್ಬರು ಕಿವಿಯಲ್ಲಿ ಮತ್ತೊಬ್ಬರ ಬಾಯಿ ಕಿವಿ ಕೊಚ್ಚುವುದು. ಹೌದಪ್ಪ. ಅಲ್ಲ, ಹೋಗ್ಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ ಹೆದರಿಕೆ ನನ್ನನ್ನು ಕಂಡು. ಅಲ್ಲ, ಪೆಟ್ಟು ಬೀಳ್ಬೇಕು, ಅವರಿಗೆ ಸರಿ ಆಗ್ತದೆ, ಇಲ್ಲಾಂದ್ರೆ ಸರಿಯುವ ದಾರಿಗೆ ಬರುವುದಿಲ್ಲ ಅವರು. ವಿಧಿ ಹಾಗುಂಟು ಅಲ್ವಾ? ಈಗ ಬಂದ್ರೆ ಇನ್ನೂ 2 ಬಿಟ್ಟು ಕಳಿಸ್ತೇನೆ. ಈಗ ಹರಿಯುವುದಲ್ಲ, ಮತ್ತೆ ಅವರನ್ನು ಇಲ್ಲಿ ಬರಮಾಡಿಕೊಳ್ಬೇಕು. ಬರ್ಬೇಕಾ? ಹೌದು. ಆ ಬರ್ದೇ ಹೋದ್ರೆ ಆಟ ಆಡುದು. ನೀನು ಆಡಿದ ಮಾತು ಕೇಳಿದಾಗ ನನಗೇನು ಅನಿಸ್ತದೆ? ಮನದಿ ಧೈರ್ಯವಾಂತು ಚೆಂಡ ಆಡಿರೆಂದನು.
ಮನೆಗೆ ತೆರಳಿರಿ. ಅಲ್ಲಿ ನಿಂತು ಕಾಲಹರಣ ಮಾಡುವುದಲ್ಲ, ಎಲ್ಲರೂ ಒಟ್ಟಾಗಿ ಆಟವನ್ನು ಆಡಬೇಕು. ಧೈರ್ಯ ನಿಮ್ಮಲ್ಲಿ ಉಂಟು ಅಂತಾದ್ರೆ ಆಟದ ಅಂಗಳಕ್ಕೆ ಬನ್ನಿ, ಅದಿಲ್ಲ ಅಂತಾದ್ರೆ ನೀವು ಮನೆಗೆ ಹೋಗ್ಬಹುದು. ಹೀಗೆ ನಿಮ್ಗೆ ಹೇಳುದಾ? ನಿಮ್ಗೆ ಹೇಳ್ತಾ ಇರೋದು ನಿನ್ನನ್ನು ಕೊಡ್ತೇನೆ ಬಾಯಿ ಇವತ್ತು. ಅಮ್ಮ ಇಲ್ಲಿ ಈ ಕಡೆ ಬಾ, ನೀ ಸ್ವಲ್ಪ ಈ ಕಡೆ ಬರ, ಬರ್ಲಿ ಅವ್ರ ಮೇಲೆ ಏನೋ. ಹೌದು, ಯಾವತ್ತ ನಾವೇ ಒಂದಾಗಿ ಆಟ ಆಡೋರಲ್ವ? ನಾನು ಆಟ ಆಡೋದು ಒಂದಾಗಿ ಅಲ್ವಾ? ಗೊತ್ತಾಯ್ತು.
ನಿಮ್ಮ ಪಕ್ಷ ಬಿಗುವಾಗಿದೆ ಎನ್ನುವುದಾಗಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತದೆ. ಬೇರೆ ಮಾರ್ಗದಲ್ಲಿ ಬಂದವರಲ್ಲ ನೀವು. ಆದ್ರೆ ಎಲ್ಲವರು ಒಂದಾಗಿ ಆಟ ಆಡಿದ್ದೆ ಆದ್ರೆ ಅದರಲ್ಲಿರುವಂತಹ ಸಂತೋಷವೇ ಬೇರೆ. ಕೂಡಿ ಆಡಬೇಕು. ಹಾಗಾಗಿ ಅಲ್ಲ, ನೀವಿದ್ದೀರಿ ಹೌದು, ನಮಗೆ ಜನ ಬೇಕಲ್ಲ. ಯಾರ್ಯಾರು ಬಂದ್ರೆ ಆಗ್ಲಿಕ್ಕಿಲ್ಲ ಸದ್ಯಕ್ಕೆ. ನಮಸ್ಕಾರ. ನೀವೇ ಬರ್ಬೇಕು. ಏನ್ ಶುರು ಮಾಡೋದು? ಅದೇ ತದ ಅಲ್ಲ, ನೀವು ಬರುದಿಲ್ಲ ಅಂತ ಹೇಳಿದ್ರೆ ಆಟ ಮುಂದೆ ಹೋಗುದಿಲ್ಲ ಅಷ್ಟೇ. ಬರ್ಬೇಕು. ಈಗ ಅವರಿಗೆ ಬೇಸರ ಆಗ್ಬಾರ್ದು, ಆಟ ಆಡ್ಬೇಕು. ನನ್ನಲ್ಲಿ ಮಾತಾಡಿ ಸರ್. ಅವತ್ತಲ್ಲಿ ಯಾವ ಕೆಂಪಾಗಿರುವುದ ಅವ ಇರೋದೇ ಧನುಮನ ಅಲ್ವಾ ಅಲ್ವಾ, ಆದ್ರೆ ವರ್ಷ ಸುದ್ದಿಗೆ ಕೊಡ್ತಾ ಇರ್ತೀಯಲ್ಲ. ಹೆಚ್ಚು ಕಡಿಮೆ ಆದ್ರೆ ನಾನು ನೋಡ್ತೇನೆ. ಹೆಚ್ಚು ಕಡಿಮೆ ಆದ್ರೆ ಅದೇ ಈ ಕಾಲದಲ್ಲಿ ನೀವೇ ಗೆದ್ದವರು ಎನ್ನುವುದಾಗಿ ಎಲ್ಲರೂ ಆಡ್ಕೊಳ್ತಾ ಇದ್ದಾರೆ. ಪ್ರತಿ ದಿನ ಗೆಲ್ಲುವವರೇ ನಾವು. ನೀವೇ ಗೆಲ್ಲುತ್ತೀವಿ. ಗೆಲ್ಲುವವರು ಯಾರು? ನಾವೇ ನಮ್ಮ ಮನೆಯಲ್ಲಿ ಗೆಲ್ಲು. ನಾವೇ ಹಾಗೆ ತಿನ್ನುವುದರಲ್ಲಿ ಗೆಲ್ಲು. ಅದು ನೀನ್ ನೋಡ್ಲಿಲ್ಲ ಬಿಡು. ಯಾಕೆ ಹೇಳು, ನಾವ್ ಎಷ್ಟು ತಿಂತೇವೆ ಎಷ್ಟು ಬಿಡ್ತೇವೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಆದ್ರೆ ನೀ ಏನಾದ್ರು ಒಂದು ಅಂದಾಜು ಹೇಳ್ತಾ ಆದ್ರೂ ಕೂಡ ಹಿಂದಿನ ಆಟ ಆಡ್ಬೇಕು. ಯಾವ ಆಟ ಆಡುವ? ಆಟ ಆಡ್ಬೇಕಲ್ವಾ? ಹೌದು. ಆಟ ಆಡುವ ಹೊಡೆದಾಟ ಆಡುವ. ಈಗ ಅದು ಬಿಡುವ ಮಹಾರಾಜ. ಹೊಡೆದಾಟ ಬೇರೆ ನೋಡು, ಗಟ್ಟಿಕೊಂಡು ಬರ್ಲಿಲ್ಲ. ಯಾವ ಆಟ ಆಡುವ? ನಂಗೆ ಗೊತ್ತಾಯ್ತು, ನಂಗೆ ಗೊತ್ತಾಯ್ತು. ಚೀಲಕೋಲು. ಅದೆಲ್ಲ ಸರಿಯಾಗುದಿಲ್ವಾ? ಈಗ ಸ್ವಲ್ಪ ಜಾಗ ಬಿಡ್ತೀನಿ. ಸರಿಯಾದಪ್ಪ, ತಪ್ಪಾಗಿದೆ. ಸರಿಯಾದಪ್ಪ, ತಪ್ಪಾಗಿದೆ. ಸರಿಯಾದಪ್ಪ. ಅದೆಂತದ್ದು? ಸರಿ ತಪ್ಪ, ಅದು ತಪ್ಪಾಗಿದೆಯಲ್ಲ ಈಗ. ತಪ್ಪಾಯ್ತಾ? ಆ ಆಟ ಬೇಡ. ಮತ್ತೆ ಅದು ಆಡುವ. ಹೊಸ ಆಟ ಬಂದಿದೆ. ಈ ಒಂದು ಅಂಡೆ ಒಳಗೆ ಗುಂಡಾಗಿ ತಿರುಗು. ಕೆಲಸ ಮಾಡಿದ್ದೇನೆ. ಅಭ್ಯಾಸ ನೋಡಿದ್ದೇನೆ ಬಿಟ್ಟು ಆಡ್ಲಿಲ್ಲ. ಸೂರ್ಯಚಂದ್ರ ಅದು ನಮ್ಮಂತವರು ಆಡುವಂತ ಆಟ ಅಲ್ಲ. ತಮ್ಮ ನೀನೇನು ಗೊತ್ತಿಲ್ಲ, ಹೆಣ್ಣು ಬಚ್ಚಲ ಆಡುವ. ಇದು ನಮ್ಮಂತವರು ಆಡುವಂತ ಆಟ. ಅದು ಈಗಾಗಲೇ ಆಟ ಆಡಿ ಆಗಿದೆ. ದಿನ ಆಡುವುದೇ ಅದು. ಸರಿಯಾಗ್ಲಿಕ್ಕಿಲ್ಲ. ನೂಟವಾದ ಆಟವನ್ನು ಆಡ್ಬೇಕು. ನನ್ನದು ಉಂಟಿಗೆ. ಸರಿ, ಹಿಂದೆ ಬಿಸಾಡು. ಮುಂದೆ ಬಿಡು. ಅವು ಯಾವುದು ಬೇಡ. ಅದು ದಿನನಿತ್ಯ ಆಡುವ ಆಟಗಳು. ಹುಡುಗರು ಆಡುವ ಆಟ ಆಡ್ತಾರೆ. ಏನಾದ್ರು ಹೊಸ ಆಟ ಆಡ್ಬೇಕು. ಆಟ ಆಡುದಿದ್ರೆ ಯಾವುದು? ಯಾವ ಆಟ ಆಡುವ? ಒಳ್ಳೆ ಆಟ ಆಡ್ಬೇಕು. ಚೆಂಡಾಟ ಆಡುವ? ಚೆಂಡು. ಚೆಂಡಾಟ ಆಡುವ. ಅಲ್ವಾ? ಚೆಂಡಾಟ ಆಡುವ. ಬಹಳ ಬಂದಿದ್ದೇವೆ ಇವತ್ತು. ಏನ್ ತೊಂದ್ರೆ ಆಗುವುದಿಲ್ಲ. ಚೆಂಡಾಟ ಆಡುವ. ಚೆಂಡಾಟ ಆಡುದ್ರೆ ಚೆಂಡು ಬೇಕಲ್ಲ? ಕಲಬೇಕಲ್ಲ. ಹಾ, ನಮ್ಮ ಅಪ್ಪ ಹೊರಗಡೆ ಹೋದ ಉಂಟು ಎಂತದ್ದು? ಚೆಂಡು. ಅದು ನಮಗೆ ಬೇಡ. ಅದು ಬೇಡ. ಎಂತ ಹೇಳುದು? ಮೊನ್ನೆ ತಂದ್ರಲ್ಲ ನಮ್ಮ ಅಪ್ಪ ಹೊರಗಡೆ ಹೋದ ಅದು ಬೇಡವಾ? ಯಾವ್ದಾ ನೀ ಹೇಳಿದ್ಯಾ? ನಮ್ಮ ಅಪ್ಪ ಹೊರಗಡೆ ಹೋದ ತಂದದ್ದು. ಏ ಪುಣ್ಯಾತ್ಮ, ಅದು ಬೇಡ ಅಂತ ಹೇಳಿದೆ. ಸರಿಯಾಗಿ ವಿವರಣೆ ಕೊಡು. ಒಂದು ಮಣಿ ಅಂದ್ರೆ ಹೊರದೇಶಕ್ಕೆ ಹೋದಾಗ ಆಟ
ಅಂಗಳ ಬೇಕಲ್ಲ? ಅಂಗಳ ನಮ್ದೇ ಉಂಟು. ಓ, ನಿಮ್ಮ ನಿಯಮ ಮತ್ತಿಲ್ಲ ಆಡುವಾಗ ಅಲ್ವಾ? ಮತ್ತೆ ಯಾವತ್ತು ಇಲ್ಲೇ ಬಂದು ಆಟ ಆಡುವ. ಹೌದು, ಇದು ನಮ್ಮದೇ ಅಂಗಳ. ಆದ್ರೆ ಇಲ್ಲಿವರೆಗೆ ನಾವು ಗೆದ್ದದ್ದು ಎನ್ನುವಂತಹ ವಾದ ನಮ್ಮಲ್ಲಿ ಉಂಟು. ಅದೊಂದು ಉಂಟು ಮಾರಾಯ. ಆದ್ರೆ ಇನ್ನು ಹಾಗಲ್ಲ, ನಿಬಂಧನೆ ಇಟ್ಟಾಡು. ಹೌದು, ಬಹಳ ಒಳ್ಳೆ, ತುಂಬ ಒಳ್ಳೆ. ಮನೆಗೆ ಗಲಾಟೆ ಮಾಡ್ಲಿಕ್ಕೆ ಗಲಾಟೆ ಮಾಡ್ಲಿಕ್ಕೆ ಆಗುತ್ತೆ. ನೀನ್ ಮಾಡ್ಲಿಕ್ಕಿಲ್ಲ. ನಾವು ಹೊಡೆಯುವ ನಾನೆಂತ ಗಲಾಟೆ ಮಾಡುದ? ಈ ಹೊರ ಎತ್ತುವುದಕ್ಕ? ಓಡಿ ಹೋಗ್ತಾರೆ ಅವರು. ನಿಬಂಧನೆ ಬೇಕು. ಅಲ್ಲ, ನೀವು ಹೊಡೆಯೋದು, ತಿನ್ನುವುದು ಅದೆಲ್ಲ ಸರಿಯಾಗಲಿಕ್ಕಿಲ್ಲ. ಆದ್ರೆ ಈಗ ಒಂದು ನಿಬಂಧನೆ ಅಂತ ಹೇಳಿದ್ರೆ, ಯಾರು ಆಟದಲ್ಲಿ ಗೆಲ್ತಾರೋ ಅವರಿಗೆ ಚೆಂಡು ಕೊಡಲ್ಪಡುವುದು. ತಮ್ಮ ಸರಿಯಲ್ವೇನೋ? ಯಾರು ಆಟದಲ್ಲಿ ಗೆಲ್ತಾರೋ ಗೆಲ್ತಾರೋ ಅವರಿಗೆ ಚೆಂಡು. ಏನ್ ಹೇಳುದು? ಏನಂತೆ ಆಟದಲ್ಲಿ ಗೆಲ್ಲುವವರು ಯಾರು? ಬಲಶಾಲಿಗಳು. ನಾವು ಯಾರು? ಹ. ಹೆತ್ರ ಮಕ್ಕಳು. ಜಾಬ ಬಿಟ್ಕೊಡುದಿಲ್ಲ. ಅಲ್ಲ, ಹಾಗಾಗಿ ಈ ಚೆಂಡು ನಮಗೆ. ಮತ್ ಮಾತೇ ಇಲ್ಲ. ಸೋಲುವುದೇ, ಮತ್ತೆ ಮಾತೇ ಇಲ್ಲ. ಆಗ ಅದರ ತಡ ಮಾಡುವುದು ಬೇಡ. ಶುರು ಮಾಡೋಣ ಆಟ. ನಿನ್ ಕೈ ಬಂತ? ನನ್ ಕೈ ಬರ್ಲಿಲ್ಲ. ಬರ್ಲಿಲ್ಲ. ನೋಡು, ನನ್ ಕೈ ಬರ್ಲಿಲ್ಲ. ನನ್ನಲ್ಲಿ ಬಂದು ಆಟ ಆಡ್ಬೇಡ. ಚೆಂಡು ಕೊಡು. ನೀನು ಇನ್ನು ಆಟ ಆಡ್ಲಿಕ್ಕೆ ತುಂಬಾ ಉಂಟು. ನೋಡಿಲ್ಲ, ನಮ್ಮಲ್ಲಿಲ್ಲ ಅಂತ ಆದ್ರೆ ಅವರಲ್ಲಿ ಉಂಟು. ಅಲ್ವಾ? ಹೌದಪ್ಪ. ಏ ಕೋಟೆ, ಅವನ ಹತ್ರ ಮಾತಾಡುದಿಲ್ಲ. ಮಾತಾಡ ಆಗುದಿಲ್ಲ ಬಿಡು. ಅವನ ಹತ್ರ ಮಾತಾಡುವ ಮಾತಾಡುವುದೇ ಬೇಡ ನೀನು. ಆಡುವುದೇ ಇಲ್ಲ ನಾವು. ಹ. ಹಾಗಾಗಿ ಚೆಂಡು ಉಂಟಾ? ಚೆಂಡು ನಿಬಂಧನೆಯ ಪ್ರಕಾರವಾಗಿ ಗೆದ್ದವರ ಕರ ಸೇರಿದೆ. ಅಂದ್ರೆ ನೀವು ಗೆದ್ದವರು ಅಂತ ಅಲ್ವಾ? ಮತ್ತೇನು? ಆಯ್ತು, ನೀವು ಗೆದ್ದವರನ್ನ ಒಪ್ಕೊಳ್ತೇನೆ. ಆದ್ರೆ ಅಂಗಳ ಯಾರ್ದು? ಅಂಗಳ ನಿಮ್ಮದೇ. ಅಲ್ವಾ? ಹೌದು. ಈಗ ಅಂಗಳದಲ್ಲಿ ನಾವು ಆಟ ಆಡಿದ್ದೇವೆ. ಅದು ಸುಂಕವನ್ನು ಕೊಡ್ಬೇಕಾ ಬೇಡವಾ? ಸುಂಕ ಕೊಡ್ಬೇಕಾ? ಹೌದು. ನೀವು ಮೊದಲೇ ಹೇಳಿಲ್ವಲ್ಲ, ಸೋತಿದ್ದೆ ಆದ್ರೆ ಗೆದ್ದಿದ್ದೆ ಆದ್ರೆ ಸುಂಕವನ್ನ ವಿಧಿಸಬೇಕು ಈ ಸ್ಥಳಕ್ಕೆ. ಅಲ್ಲ, ಅವ್ರು ಹೇಳಿಲ್ಲ. ಯಾಕೆ ಹೇಳು? ಈ ಚೆಂಡು ನಿಮ್ ಕೈ ಸೇರಿದೆ ಅಲ್ವಾ? ಇದು ಚೆಂಡನ್ನು ಕೊಡಿ, ಇಲ್ಲದ್ರೆ ಸುಂಕವನ್ನು ಕೊಡಿ. ಈ ಕಾಲದಲ್ಲಿ ಚೆಂಡನ್ನು ಕೊಡುವುದಿಲ್ಲ, ಸುಂಕವನ್ನು ಕೊಡುವುದಿಲ್ಲ. ಒಳ್ಳೆ ಬಿಡ್ಸವನ್ನು ಮಾಡಿದ್ರು. ಎಮ್ಮ ಮಗಳು
ನನಗಪ್ಪ ಆ ಮುದಿ ಅಪ್ಪನಿಗೆ ಹೇಳ್ತೇವೆ ಅಂತ ಭಾವಿಸಿ ಅಲ್ಲ ನಮ್ಮ ಅಪ್ಪ ಇಷ್ಟೆಲ್ಲ ಮಾತಾಡ್ತಿದಾರ ನೀವು ಇಷ್ಟೆಲ್ಲ ಮಾತಾಡ್ ನಿಮ್ನ ಬಿಡ್ತೇವೆ ನಾವು ಅಪ್ಪ ಯಾವ ಅಪ್ಪ ಯಾಕ ನಿಮ್ಗೆಲ್ಲ ನಾವೇ ಇಷ್ಟ ತನಕ ಅಪ್ಪನ ಸುದ್ದಿ ಹೇಳಿ ಈಗ ನಾವೇ ನಾವೇ ಸಾಕಿ ಮತ್ತೊಂದು ಹೇಳ್ಬೇಕು ಆಮೇಲೆ ಅಪ್ಪನ ಸುದ್ದಿ ಹೇಳ್ತಾರ. ನಂಗೆ ಸಿಟ್ಟು ಬತ್ತಿಲ್ಲ ಏತಮ್ಮ ಇವರಿಗೆ ಬೇಕಂತೆ ಬಂದ್ರೆ ಕೊಡ್ತೀರ ಚೆಂಡು ಮತ್ತಮ್ಮ ಚೆಂಡು ಬೇಕಂತೆ ಕೊಡ್ತೇವೆ ಕೊಟ್ಬಿಡು ಎಲ್ಲ ಸಾಲಾಗಿ ನಿಲ್ಬೇಕು ಆ ಕಡೆ ಮುಖ ಹಾಕಿರಿ ಕೊಡುವ ಕೊಡುವ ಅಯ್ಯೋ ನೀ ಮನುಷ್ಯನ ನೀನು ಅಯ್ಯ ಸ್ವರ ಬರ್ತಾ ಉಂಟಪ್ಪ ಪೆಟ್ಟು ಬರ್ತದ ಬೈಕ್ ಇಟ್ಟದೆ ಯಾಕ ಮಾತಾಡು ಮೂಳೆ ಎಲ್ಲ ಮುರಿದೋದ್ರೆ ಕಷ್ಟ ಪ್ರಾರಂಭ ಮಾಡುವ ಇವರಲ್ಲ ಇವರ ಅಪ್ಪ ಅಲ್ಲ ಅಪ್ಪನ ಅಪ್ಪ ಬರ್ತಾರೆ ಬಂದ್ರೆ ಬಿಡ್ಲಿ ಚೆನ್ನಯ್ಯ ಏನ 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 ಏನು ಮಾಡ್ತಾ ಇದ್ದೀರಿ, ಏನು ಮಾಡ್ತಿದ್ದೀರಿ ಎನ್ನುವಂತ ಅರಿವಾದ್ರೂ ಉಂಟಾ?
ಬಂದವನು ಯಾರು ಗೊತ್ತುಂಟ? ಮಲ್ಲಯ್ಯ ಬುದ್ಧಿವಂತರು, ಪಡುಮಲೆಯ ಬೀಡಿನ ಮಹಾಮುಖ್ಯಮಂತ್ರಿ. ಬಂದಾಕ್ಷಣ ಹಿರಿಯವರು, ವಯಸ್ಸಾದವರು, ಮಹನೀಯರು ಎನ್ನುವಂತ ಗೌರವ ಇಲ್ಲದೆ ಮಲೆತು ನಿಲ್ಲುವುದು. ಅದು ಯಾವತ್ತು ಗೌರವ ನಿಮ್ಮ ಪಾಲಿಗೆ ಇದ್ದೇ ಇತ್ತು. ಎದೆ ಮುಂದು ಮಾಡುವುದು. ಹೃದಯಾತ್ಮಕದಲ್ಲಿ ನಿಮ್ಮನ್ನ ಗೌರವಿಸುತ್ತಿದ್ದವರು ನಾವು. ಆದ್ರೆ ಯಾಕೆ ಹೀಗೆ ಮಾಡಿದ್ರಿ? ಏನಾಯ್ತು? ಎಂತ ಕಾರ್ಯವನ್ನೇ ಎಸಗಿದ್ರಿ? ನಮ್ಮ ಮಕ್ಕಳಿಗೆ ಹೊಡೆದು ಬಡಿದು ಆಟದ ಅಂಗಳದಲ್ಲಿ ಚೆಂಡನ್ನು ಕಿತ್ತುಕೊಂಡವರು ನೀವೇ ಇರುವರು. ಅದಲ್ಲದೆ ನನಗೆಂತ ಹೇಳಿದ್ ನೀನು? ದೊಡ್ಡ ಹೊಟ್ಟೆವರು. ನಾನೇನು ಹೇಳಿ? ನೀನೆಂತ ಹೇಳಿದೆ? ಗುಂಬಳಕಾಯಿ ತೊಟ್ಟಿ ನಾವು. ಅಲ್ಲ, ನೀವು ಹೇಳಿಲ್ವ ಇದೆಲ್ಲ? ನೋಡಿ ಯಾವ ಕಾಯಿಯನ್ನು ಹೇಳಿ ತೀರ್ಮಾನ ಮಾಡ್ತೀವಿ. ಯಾವುದು ಹೇಳಿಲ್ವ ನೀವು? ಎಲ್ಲ ಏನ್ ಹೇಳ್ತೀರಿ? ಕುಂಬಳಕಾಯಿ ಹೇಳಿ, ಮತ್ತೊಬ್ಬ ನಿಂಬೆಕಾಯಿ ಹೇಳುವುದಲ್ಲ. ಯಾವ ಕಾಯಿ ಅಂತ ನಿಮ್ಮ ಕಣ್ಣು ನಿಂಬೆಕಾಯಿ ಅಪ್ಪಯ್ಯ ನಿಮ್ ಮುಖ ಅಂತ ಗುಂಬಳಕಾಯಿ ತೆಗಿತಪ್ಪಯ್ಯ ಎಲ್ಲ ಹೇಳಿ. ಇರ್ಲಿ ಬಿಡಿ. ವಿಷಯ ತಟ್ಟಿಗಿರ್ಲಿ, ನಿಮ್ಮನ್ನ ಆಮೇಲೆ ವಿಚಾರಿಸಿಕೊಳ್ತೀವಿ. ಇವರ ಮಾತನ್ನು ಕೇಳಿ ನೀವು ಬಂದದ್ದ? ಹೌದು, ಇದು ಸರಿಯಾ? ಸರಿ ಆಗ್ಲಿಕ್ಕೆ ಮಕ್ಕಳೊಳಗೆ ಬರಬಾರ್ದಿತ್ತು. ಯಾಕೋ? ನಿಮ್ಮಂತವರೇ ಪ್ರಾಜ್ಯರಾಡುವಂತಹ ಮಾತನ್ನ ನಾವು ಕೇಳಿದ್ದೇವೆ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆನ್ನುತ್ತ ಮುರಿದು ಓಡಿದರು. ಅಂದ್ರೆ ನಮ್ಮ ಆಟವೇ ಹಾಗೆ. ಒಮ್ಮೆ ನಾವು ಹೊಡೆದಾಡಿಕೊಳ್ತೇವೆ, ಆಮೇಲೆ ಒಂದಾಗ್ತೇವೆ. ಈ ಮನೆಗೆ ಬೇಕಂತಾಗ ನಾವು ಕಟ್ತೇವೆ, ಬೇಡ ಅಂತಾಗ ಕಿತ್ತಗೆದು ನಾವು ಮನೆಗೆ ಓಡ್ತೇವೆ. ಆ ಸಂದರ್ಭದಲ್ಲಿ ಇದನ್ನೇ ನೀವಿರಿಸಿಕೊಂಡು ಹಿರಿಯವರಾದಂತಹ ನೀವು ಈ ಪರಿ ನಮ್ಮಲ್ಲಿ ಜಗಳಕ್ಕೆ ನೀವು ಬರುವುದು ಸರಿಯಾ? ಕೋಟೆ, ಈ ಪ್ರಕರಣದಿಂದ ನುಡಿಸಿಕೊಳ್ಳಿಕ್ಕೆ ನೋಡ್ತಾ ಇದ್ದೀಯ ನೀನು. ಏನು? ಪ್ರತಿಷ್ಠೆಯ ಪಣ. ಮಲ್ಲಯ್ಯ ಬುದ್ಧಿವಂತನ ಮಕ್ಕಳು ಪೆಟ್ಟು ತಿಂದು ಅರಮನೆಗೆ ಬಂದಿದ್ದಾರೆ. ಚೆಂಡೆನ್ನುವುದು ನಿಮ್ಮ ವಶವಾಗಿದೆ ಎಂಬಲ್ಲಿಗೆ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಬಿಡ್ತೇನೆ ಅಂತ ಭಾವಿಸಿದ್ರ? ಆಟದಲ್ಲಿ ಅವರು ಸೋತಿರಬಹುದು. ಮಲ್ಲಯ್ಯ ಏನು ಎಷ್ಟು ಎನ್ನುವುದನ್ನ ಚೆಂಡಾಟದ ಮುಖಾಂತರ ತೋರಿಸ್ತೇನೆ ಈಗ. ತಮ್ಮ ಅಂತೂ ಮಕ್ಕಳ ಮಾತನ್ನ ಕೇಳಿ ನಮ್ಮ ಮೇಲೆ ಎರೆಗುವುದಕ್ಕೆ ಬಂದಿದ್ದಾರೆ. ಮಕ್ಕಳು ಆಡುವ ಆಟದಲ್ಲಿ ಇವರು ಮಕ್ಕಳಾಟ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವರಿಗೊಂದು ಪಾಠ ಕಲಿಸಬೇಕಾ ಬೇಡುವ? ಅದಕ್ಕೆ ನಾವಿಟ್ಟಂತಹ ನಿಬಂಧನೆ ಹೇಗೆ? ಮಂತ್ರಿಗಳೇ, ಆಟದಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಚೆಂಡು ಎನ್ನುವ ಹಾಗೆ ಮೊದಲೇ ನಿಬಂಧನೆ ನಾವು ಇಟ್ಟಿದ್ದೇವೆ. ಆ ಮಕ್ಕಳೆಲ್ಲ ಒಪ್ಪಿಕೊಂಡಿದ್ದಾರೆ, ಮಕ್ಕಳೇ ಒಪ್ಪಿಕೊಂಡಿದ್ದಾರೆ. ಅಪ್ಪ ಇನ್ನೂ ಒಪ್ಪಿಕೊಳ್ಬೇಕು. ಒಪ್ಪಿಕೊಳ್ಳುವುದಲ್ಲ, ಯಾಕಂತ ಹೇಳಿದ್ರೆ ಚೆಂಡು ಏನಿದ್ರು ನನ್ನಲ್ಲಿಯ ನಿಬಂಧನೆ. ಚೆಂಡು ಯಾರ ಕೈಗೆ ಸೇರುತ್ತದೋ ಆ ಚೆಂಡು ಅವರ ಪಾಲಾಗ್ತದೆ. ಯಾರು ಗೆದ್ದಿದ್ದಾರೋ ಬೇಕಾ? ನೀವು ಹೌದು ಅಂತಾದ್ರೆ ಆಟವಾಡಿ ಚೆಂಡನ್ನು ಪಡೆದುಕೊಳ್ಳಬಹುದು. ಆಟ ಆಡ್ಲಿಕ್ಕೆ ಆದಿತ್ಯ ನಿಮ್ಮಿಂದ? ಆದಿತ್ಯ ಕೇಳುವುದು ನೀನು? ಈ ಚೆಂಡಲ್ಲಿ ಯಾವ ಲೆಕ್ಕ? ನನ್ನ ವಯಸ್ಸಿನ ಕಾಲದಲ್ಲಿ ಎರಡು ಕೈಯಲ್ಲಿ ಎರಡು ಚೆಂಡನ್ನ ಹಿಡಿದು ಆಡಿದವ ನಾನು. ಹೇಳುದು ನಾನು ಅವಾಗ ವಯಸ್ಸಿನ ಕಾಲದಲ್ಲಿ ಚೆಂಡಾಟ ಆಡಿದ್ದು. ಈಗ ಕೊಡುದಿಲ್ಲ ಅಂತ ಹೇಳುದ ನೀನು? ಒಂದು ಕೈಯಲ್ಲೂ ಹಿಡಿಲಿಕ್ಕಾಗುದಿಲ್ಲ. ತೋರಿಸ್ಬೇಕಾ? ಆಡುವುದಲ್ಲ, ಮಾಡಿ ತೋರಿಸ್ತೇನೆ.
ಚೆಂಡಾಟದಲ್ಲಿ ಗೆಲ್ಲಿಕ್ಕಾಗ್ಲಿಲ್ಲ. ವಯಸ್ಸಾದವ ಮುದಿಯ ನಾನು. ಚೆಂಡಾಟದ ನೋಡಿದ್ರ ಅವರೇ ಅಣಕಿಸಿದ್ರು ಉಂಟಲ್ಲ ಚೆಂಡಾಟದಲ್ಲಿ ಅನುಭವ. ನಾವೇನು ಸಣ್ಣ ಮಕ್ಕಳು ಮಕ್ಕಳಾಟಿಕೆಯನ್ನು ಆಡುವ ಕಾಲಕ್ಕೆ ದೊಡ್ಡವರಾದ ನೀವು ಬಂದು ನೀವು ಮಕ್ಕಳಾಟಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದೀರಾ? ಹೌದು, ಇವತ್ತು ನಾವು ಸಣ್ಣವರು ಬಲಹೀನರು ಒಪ್ಪಿಕೊಳ್ತೇವೆ. ಆದ್ರೆ ಕಾಲ ಹೀಗೆ ಇರುವುದಿಲ್ಲ. ಕಾಲಚಕ್ರ ಎನ್ನುವುದು ಉರುಳುತ್ತದೆ. ಒಂದು ದಿವಸ ನಮಗೂ ಕಾಲ ಬರ್ತದೆ. ಬೀಜವಾದದ್ದು ಸಸಿಯಾಗುತ್ತದೆ, ಸಸಿಯಾಗುವುದು ಮರವಾಗುತ್ತದೆ, ಮರವಾದದ್ದು ಹೆಮ್ಮರವಾಗಿ ಬೆಳೆಯುತ್ತದೆ. ಇದು ಮುಂದೊಂದು ದಿನ ಪ್ರಾಯ ಪ್ರಬುದ್ಧರಾದ ಕಾಲಕ್ಕೆ ನಿಮ್ಮ ಕೈಯಲ್ಲಿರುವ ಚೆಂಡನ್ನ ಕಸಿದುಕೊಳ್ಳದೆ ಹೋದ್ರೆ ಮಕ್ಕಳು ನಾವು ಕಸಿದುಕೊಳ್ತೀರಾ? ಇಷ್ಟು ಹೊತ್ತಿನವರೆಗೆ ಸುಕ್ಕಿನ ಮಾತನಾಡಿದ್ರು. ನಾವು ಚೆಂಡನ್ನ ಬಿಡ್ತೇವ. ನಮ್ಮ ಮನೆಯ 3 ಅಂತಸ್ತಿನ ಮಧ್ಯ ಕೋಣೆಯಲ್ಲಿ ಈ ಚೆಂಡನ್ನು ಭದ್ರವಾಗಿ ಇಡಬೇಕು. ಕೋಟಿ ಚೆನ್ನಯ್ಯರು ಏನು ಮಾಡ್ಯಾರ? ಆಗ 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 ಅಟ್ಟಹಾಸದಿಂದ ಮಂತ್ರಿಯ ಅಟ್ಟಹಾಸ ಎನ್ನುವುದು ಮುಗಿಲು ಹತ್ತಿ ಕುಣಿಯುತ್ತಾ ಇದೆ. ಇವನ ಪಿಂಕವನ್ನ ಅಡಗಿಸಲೇಬೇಕು. ಇಂದಿನಿಂದ ನಮ್ಮ ಎಳೆಯ ತೋಳುಗಳಿಂದ ಚೆಂಡನ್ನ ಕಸಿದಂತ ಇವನು ಸೇಡನ್ನ ತೀರಿಸಿಕೊಳ್ಳಲೇಬೇಕು. ಇಂದಿನಿಂದಲೇ ಬಂಟರಿಗೂ ಬಿಲ್ಲವರಿಗೂ ವೈರಪ್ಪ. ಪ್ರಕರಣ ಎನ್ನುವುದು ತಾರಕಕ್ಕೆ ಏರಿತಲ್ಲ. ಕೇವಲ ಮಕ್ಕಳು ಮಾಡಿಕೊಂಡಂತ ಒಂದು ಚೆಂಡಾಟದ ಪ್ರಕರಣ ಬೀಡಿನ ಬಲ್ಲಾಳರವರೆಗೆ ಹೋಯಿತು. ಬಲ್ಲಾಳರು ಏನ್ ಹೇಳಿದ್ರು? ಕೋಟಿ ಚೆನ್ನಯ್ಯರಿಗೆ ಹೇಳಲಿಲ್ಲ, ಹೇಳಿದ್ದು ನನಗೆ. ಮಲ್ಲಯ್ಯರೇ, ನಿಮಗೂ ಹುಡುಗಾಟಕ್ಕೆ ಬಿಡ್ಲಿಲ್ವ ಎನ್ನುವಂತ. ಮಕ್ಕಳಾಟದಲ್ಲಿ ನೀವೇ ಯಾಕೆ ಮಧ್ಯೆ ಹೋದ್ರಿ? ಹೀಗೆ ಜಗಳ ಎನ್ನುವುದು ಮುಂದೆ ವೈಷಮ್ಯ ಆಗಬಾರದು ಅಂತ ಹೇಳಿ ಒಂದು ಸಂಧಾನ ಏರ್ಪಡಿಸಿದ್ರು. 2 ಗದ್ದೆ, ಏರಜೆ ಹಾಗೂ ಅನಿಲಜೆ ಎನ್ನುವುದನ್ನ, ಏರಜೆಯನ್ನು ಕೋಟಿ ಚೆನ್ನಯ್ಯರಿಗೂ ಅನಿಲಜೆಯನ್ನು ಈ ಮಲ್ಲಯ್ಯನಿಗೂ ಬಿಟ್ಟುಕೊಟ್ಟು ಅದರಲ್ಲಿ ಕೃಷಿ ಮಾಡಿಕೊಂಡು ಜೀವನವನ್ನ ಸಾಗಿಸಿ ಎನ್ನುವುದಾಗಿ. ಕೃಷಿ ಏನು ಆಗಿದೆ ಸ್ವಾಮಿ. ಒಮ್ಮೆ ಮುಂಗಾರು ಕೃಷಿ ಮುಗಿದು ಹೋಗಿದೆ. ಮತ್ತೆ ಸಾಂಪ್ರದಾಯದಂತೆ ಕಂಬಳ ಮಹೋತ್ಸವ ನಡೆಯಬೇಕು. ಕೋಟಿ ಹೋಗ್ತಾ ಇದ್ದ ನಡುಮಧ್ಯ ದಾರಿಯಲ್ಲಿ ಎಲ್ಲಿ ಭಕ್ತಿಯ ಕೋಟಿ ಕೇಳಿದೆ. ಮಲ್ಲಯ್ಯರೇ, ಕಂಬಳಕ್ಕೆ ಮುಹೂರ್ತ ಕೇಳಲಿಕ್ಕಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ. ಹಾಗಾದ್ರೆ ಒಂದೇ ಪೆಟ್ಟಿಗೆ 2 ಹಕ್ಕಿ ಉದುರಬಹುದಲ್ಲ. ಹೋಗುವಾಗ ನನ್ನದು ಒಂದು ಕಂಬಳದ ಮುಹೂರ್ತ ಕೇಳಿಕೊಂಡು ಬಂತೇಳಿ 8 ಆಣೆಯನ್ನ ಕೊಡ್ತೇನೆ. ಬ್ರಾಹ್ಮಣರಿಗೆ ಮುಹೂರ್ತ ಹೇಳಿದ ಬ್ರಾಹ್ಮಣರಿಗೆ 4 ಆಣೆ, ಹೋಗಿ ಬಂದ ಖರ್ಚಿಗಾಗಿ ನನಗೆ 4 ಆಣೆ ಎನ್ನುವುದಾಗಿ ಮುಹೂರ್ತ ಕೇಳಿಕೊಂಡು ಬಂದ. ಮುಂಚಿನ ದಿವಸ ನಮ್ಮ ಕಂಬಳ, ಮಾರನೇ ದಿನ ಕೋಟಿಯ ಕಂಬಳ. ಬೆಳಿಗ್ಗೆ ಬೇಗನೆ ಹೋಗಿ ಕಂಬಳ ಗದ್ದೆಗೆ ಕಾಯನ್ನು ಹೊಡೆದ ಮುಹೂರ್ತವನ್ನ ಮಾಡಿ ಕಾಯುತ್ತಾ ಕುಳಿತೆ. ಏನು ಸ್ವಾಮಿ, ಸಾಯಂಕಾಲದವರೆಗೆ ಕಾದ್ರೂ ಒಂದು ಜೋಡಿ ಪೂರ್ಣವು ನಮ್ಮ ಕಂಬಳ ಗೆದ್ದೆಗೆ ಬರಲಿಲ್ಲ. ಆ ದಿನ ಎನ್ನುವುದು ಕಳೆದು ಹೋಯ್ತು. ಮಾರನೇ ದಿನ ಕೋಟಿಯ ಗದ್ದೆಯ ಕಂಬಳ. ಏನು ನೋಡುವುದು ಸ್ವಾಮಿ, ಜಾತ್ರೆಯ ಹಾಗೆ
ಅದೆಷ್ಟೋ ಜೋಡಿ ಕೋಣಗಳು ಕಂಬಳ ಗದ್ದೆಗೆ ಬಂದವು. ಏನು ನಾನು ಇವರ ಮನೆಗೆ ಬೆಂಕಿ ಇಟ್ಟಿದ್ದೇನೆ? ಏನು ನಮ್ಮ ಕಂಬಳ ಗದ್ದೆಗೆ ಒಂದು ಜೋಡಿ ಕೋಣವು ಬರಬಾರದ? ಆದ್ರೆ ಕೋಟಿ ಒಂದು ತೀರ್ಮಾನ ಮಾಡಿದ, ಮಲ್ಲೆಯರ ಕಂಬಳ ಗದ್ದೆಯಲ್ಲಿ ಕೋಣ ಇಳಿದೆ ಅಪಚಾರ ಆಗಬಾರದು, ಒಂದು ಜೋಡಿ ಕೋಣವನ್ನಾದ್ರೂ ಕಂಬಳ ಗದ್ದೆಗೆ ಇಳಿಸೋಣ ಅಂತ ಹೇಳಿ ಅಂತೂ ಇಂತೂ ಕಂಬಳ ಮುಗಿಯಿತು. ಗದ್ದೆ ಎನ್ನುವುದು ಹದವಾಗಿ ಹೋಯಿತು. ಸುಗ್ಗಿಯ ಕಾರ್ಯಕ್ರಮ ಮಾಡಬೇಕಲ್ಲ, ಸುಗ್ಗಿಯ ಕೃಷಿ ಆಗಬೇಕು. ಬೀಜವನ್ನ ಬಿತ್ತಿದ್ದೇನೆ.